ನಾನು ಮತ್ತೆ ಹೇಳ್ತೇನೆ, ಬೊಮ್ಮಾಯಿಯವರೇ, ನಾಲಿಗೆಯ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಈ ಸಭೆಯನ್ನು ನಾವು ಆಯೋಜನೆ ಮಾಡಿಲ್ಲ. ಎಲ್ಲಿಯವರೆಗೆ ಆ ಮೋಹನ್ ಕುಮಾರಿ ತಹಸೀಲ್ದಾರ್, ಎಲ್ಲಿಯವರೆಗೆ ಆ ಡಿಸಿ ಗೌತಮ್ ಬಗಾದಿ ಅವರ ತಲೆದಂಡ ಆ ದೇವಸ್ಥಾನವನ್ನ ಅಕ್ರಮವಾಗಿ ಧ್ವಂಸ ಮಾಡಿದ್ದಕ್ಕಾಗಿ ಅಲ್ಲಿಯವರೆಗೆ ನಾವು ವಿಶ್ರಮಿಸುವ ಪ್ರಶ್ನೆಯೇ ಇಲ್ಲ. ಈ ವೇದಿಕೆಯಿಂದ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಯಾರು ಬರಲಿ ಯಾರು ಬಿಡಲಿ, ಈ ಎರಡು ಪ್ರಮುಖವಾದ ಬೇಡಿಕೆ. ಒಂದು, ಮಹಿಳೆಯರು ಹೋಗಿ ಅಮ್ಮ ತಾಯಿ ನೀನು ಹೆಣ್ಣು ದೇವಿನೂ ಹೆಣ್ಣು, ಈ ದೇವಸ್ಥಾನ ಒಡಿಬೇಡ ಅಂತ ದೇವರನ್ನ ಅಪ್ಕೊಂಡ್ರೆ ಅದು ಹೆಣ್ಣು ರಕ್ಕಸಿಯೋ ನನಗೆ ಗೊತ್ತಿಲ್ಲ. ಆ ಹೆಂಗಸರನ್ನ ಎಳೆದು ಪೊಲೀಸ್ನವ್ರ ಕೈಲಿ ಒದಿಸಿ ಸೊಕ್ಕಲ್ವ ಇದು? ಮೋಹನ್ ಕುಮಾರಿಗೂ ಕೇಳ್ತೇನೆ, ಬರೀ ಬುದ್ಧಿಯ ಬಲದಿಂದ KAS ಓದಿದ್ರು ಸಾಲದು, ಕಾಮನ್ ಸೆನ್ಸ್ ಅನ್ನುವುದು ಬೇಕು. IAS ಓದಿದ್ರು ಸಾಲದು, ಕಾಮನ್ ಸೆನ್ಸ್ ಇರಬೇಕು. ಆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಓದುವ ತಾಳ್ಮೆ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಬೇಕು. ಆಡಿದ್ದೇ ಆಟ, ಮಾಡಿದ್ದೇ ನಾಟಕ, ಆ ಜಮಾನ ಹೊರಟಾಯ್ತು. ಹಿಂದೂ ಹಸನ್ಮುಖಿ, ಸಿಡಿದೆದ್ದರೆ ಜ್ವಾಲಾಮುಖಿ. ಇದೇ ಫಸ್ಟ್, ಇದೇ ಲಾಸ್ಟ್. ಬೊಮ್ಮಾಯಿಯವರೇ, ಕಿವಿಗೊಟ್ಟು ಕೇಳಿ, ಹಿಂದೂಗಳನ್ನು ಎದುರು ಹಾಕ್ಕೊಳ್ಬೇಡಿ. ಹಿಂದೂಗಳು ನಿಮ್ಮ ಅಡಿಯಾಳುಗಳಲ್ಲ. ಹಿಂದೂಗಳು ನೀವು ಕೂಲಿಗೆ ಇಟ್ಟ ಕೂಲಿ ಆಳುಗಳಲ್ಲ. ಅರ್ಥ ಮಾಡ್ಕೊಳ್ಳಿ ಹಿಂದೂಗಳ ಭಾವನೆಯನ್ನ. ಹಾಗಾಗಿ ನಾನು ಬೇಡಿಕೆಯನ್ನ ಇಡ್ತಾ ಇಲ್ಲ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಕರ್ನಾಟಕದ ಯಾವುದೇ ಒಂದು ಊರಿನಲ್ಲಿ ಸರ್ಕಾರಿ ಅಧಿಕಾರಿಗಳು JCB ತಗೊಂಡು ಬಂದು ದೇವಸ್ಥಾನವನ್ನು ಧ್ವಂಸಗೊಳಿಸುವುದನ್ನ ತಕ್ಷಣದಲ್ಲಿ ನಿಲ್ಲಿಸಬೇಕು. ಇಂತಹ ಇನ್ನೊಂದು ಘಟನೆ ಅಧಿಕೃತಗೊಳಿಸಿ, ಅಕಸ್ಮಾತ್ ಅದು ಅಸಾಧ್ಯವಾಗಿದ್ರೆ ತೆರವುಗೊಳಿಸಿ, ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರವನ್ನು ಮಾಡಿ, ಕಟ್ಟ ಕಡೆಯ ಪ್ರಯತ್ನವಾಗಿ JCBಯನ್ನ ಹಚ್ಚಿಸಿ, ಇದು ನಿಲ್ಲದೇ ಇದ್ರೆ ಹಿಂದೂ ಸಮಾಜ ಒಂದು ಸಂಘಟಿತವಾದ ಹೋರಾಟವನ್ನ ಸರ್ಕಾರದ ವಿರುದ್ಧವೇ ತಗೊಳ್ಳುವುದಿದೆ. 10 ದಿವಸ ಆಯಿತು, 10 ದಿನಗಳು ಸಂದು ಹೋದವು. ಹಿಂದೂ ಜಾಗರಣ ವೇದಿಕೆ ಕೊಟ್ಟ ಎಚ್ಚರಿಕೆಗೆ ನಿರ್ಲಕ್ಷ್ಯ ಮಾಡ್ತೀರಿ. ಮೊನ್ನೆಯೇ ಅಸೆಂಬ್ಲಿಯಲ್ಲಿ ಉತ್ತರವನ್ನ ಕೊಡಬೇಕಾಗಿತ್ತು. ರಾಜ್ಯದ ಹಿಂದೂಗಳ ಕ್ಷಮೆಯನ್ನ ಕೋರಬೇಕಾಗಿತ್ತು. ತಪ್ಪಾಗಿ ಹೋಗಿದೆ. ಅವಿವೇಕಿ ಅಧಿಕಾರಿಗಳಿಂದ ಅನಾಹುತ ಆಗಿದೆ. ಅದಕ್ಕಾಗಿ ರಾಜ್ಯದ ಹಿಂದೂಗಳ ಕ್ಷಮೆಯನ್ನ ನಾವು ಕೇಳ್ತೀವಿ ಅಂತ ಹೇಳಬೇಕಾಗಿತ್ತು. ದಿವ್ಯ ನಿರ್ಲಕ್ಷ್ಯ, ಇದನ್ನ ನಾವು ಸಹಿಸುವುದಿಲ್ಲ. ನಾನಂತೂ ತಯಾರಿದ್ದೇನೆ. ಇನ್ನು 10 ದಿನಗಳ ಒಳಗಾಗಿ ಆ ತಹಸೀಲ್ದಾರ್, ಆ ಅವಿವೇಕಿ ಜಿಲ್ಲಾಧಿಕಾರಿ ಅವರ ತಲೆದಂಡ ಅಕಸ್ಮಾತ್ ಆಗದೇ ಇದ್ದಲ್ಲಿ, ಅದರ ಜೊತೆಯಲ್ಲಿ ಆ ದೇವಸ್ಥಾನದ ಪುನರ್ ನಿರ್ಮಾಣದ ಘೋಷಣೆ ಸರ್ಕಾರದಿಂದ ಆಗದೇ ಇದ್ದಲ್ಲಿ, ರಾಜ್ಯದ ಎಲ್ಲಾ ದೇವಸ್ಥಾನಗಳನ್ನು ಸಂರಕ್ಷಿಸುವ ಹೊಣೆ ನಮ್ಮದು ಅನ್ನುವುದನ್ನು ಮುಖ್ಯಮಂತ್ರಿಗಳು ಘೋಷಿಸದೇ ಇದ್ದಲ್ಲಿ, ಮೈಸೂರಿನಿಂದ 10 ದಿನದ ನಂತರ ಬೆಂಗಳೂರಿನ ಮುಖ್ಯಮಂತ್ರಿಯ ಮನೆಯವರೆಗೆ ನನ್ನದಂತೂ ಪಾದಯಾತ್ರೆ
ಕಟ್ಟಿಟ್ಟ ಬುತ್ತಿ ಅದು ಒಂದು ತೀರ್ಮಾನ ಆಗಲಿ.